ಇನ್ನು ಆರಂಭಗಳು ಈ ಕಾರ್ಯಕ್ರಮದ ಭಾಗವಹಿಸಿದ ಮಟ್ಟಿಗೆ ಮತ್ತು ಸೇರಿದರು ಸನ್ಮಾನ್ಯ ಮಾಜಿ ಸಮಿತಿಕಾದರು ಜನಕ್ಕೆ ಕುಲ್ಲಿನ ಮಾತಲ್ಲ ನೂತನವಾದ ಶಿವಾಶ್ರಯ ಪನ್ಪುನಂಚಿನ ಬಸ್ಸು ತಂಗುದಾನದ ಲೋಕಾರ್ಪಣೆ ರಾಜಬೀದಿ ತಲಪಾಡಿ ಕಾಸರಗೋಡು ಸಂಪರ್ಕ ಮಲ್ಪುನಂಚಿನ ಈ ಒಂದು ರಾಜಬೀದಿ ನಿರ್ಮಾಣ ಅಂಚಿನ ನೂತನ ಬಸ್ಸು ತಂಗುದಾನದ ಲೋಕಾರ್ಪಣೆಗೆ ಬೋಡದು ಇಲ್ಲಿದ ನಮ್ಮ ಶಾಸಕರು ಅವೆಲಕನೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಅಂಚಿನ ಸನ್ಮಾನ್ಯ UT ಖಾದರ್ ಅಂಚನೆ ಸಮಾರಂಭದ ಗುರುಕಾರ್ಮೇಶ್ವರ ಪ್ರವಚನ ಸತೀಶ್ ಕುಂಪಲ್ರು ದೀಪಕ್ ಪಿಲ್ಲಾರ್ ಅಂಚನೆ ಈಶ್ವರ ಉಳ್ಳಾಲ್ ಗಣೇಶ್ ಕೊಲ್ಯ ಮುಕ್ಕಳು ಮಾತೆಲ್ಲ ಬದ್ದಿ ಯೋಜಿ ನೂತನ ಬಸ್ಸು ತಂಗುದಾನನು ಅಧಿಕೃತವಾದ ಲೋಕಾರ್ಪಣೆ ಮಲ್ಪಡಬೇಕಂತೆ ಮಾತಾ ಬೆಂಗಳೂರಿನ ಸೇರಿಗೆಡು ಭವಾನಿ ಶಂಕರ್ ಶಾಂತಿ ಇದನ್ನ ಉಪಸ್ಥಿತಿದು ಇತ್ತ ಶುಭಾಶ್ರಯ ಪಲ್ಪುನಂಚಿನ ನೂತನ ಬಸ್ಸು ತಂಗುದಾನ ಲೋಕಾರ್ಪಣೆ ಹಾಕಲು ಪೂಜಾರಿ ನಮ್ಮ ರಿಬ್ಬನ್ ಕಟ್ ಮಲ್ಪನ ಮೂಲಕ ಬಿರ್ಪುರ ಮೂಲಕ ಯೋಜಿ ನೂತನ ಶುಭಾಶಯ ಬಸ್ ತಂಗುದಾನಗೆ ಶುಭ ಆರಂಭ ಕೊರಡು ಪಡೆದ ವಿನಂತಿ ನೀಡಿದ ಮುಖ ಶುಭಾಶಯ ಅತಿ ದಿನಕ್ಲ ಕೈಟ್ ಲೋಕಾರ್ಪಣೆ ಆತದೆ ಆಯ್ತು ಸ್ಥೂಲವಾದಿ ನೀ ನಮ್ಮ ಜನ ಮಂದಿಗೆ ವಜ್ಜೆ ಆತ ವಿಚಾರ ತಿಕ್ಕೋಡು ಪನ್ಪು ನೆಲೆಟ್ ಎಂಕಲು ಸಭೆಯಲ್ಲಿ ಹೆಸಲ್ಲ ಈ ರಾಜಬೀದಿರ ಜೀತ ಈ ಕಾರ್ಯಕ್ರಮನ ಶುಭ ಆರಂಭ ಕೊರ್ರೆ ವಂದಿತ ಬದದ ಪ್ರಾರ್ಥನೆ ನಡಪಾದ ಕೊರಡು ಪಡೆದು ವಿನಂತಿ ವಾತಾಪಿ ಗಣಪತಿಂ ಭಜೇಹಂ ವಾತಾಪಿ ಗಣಪತಿಂ ಭಜೇಹಂ ವಾರಣಾ ಸಂವಾರಪ್ರದಂ ಶ್ರೀವಾತಾಪಿ ಗಣಪತಿಂ ಭಜೇಹಂ ಭೂತಾದಿಸಂ ಸೇವಿತಚರಣಂ ಭೂತಭೌತಿಕಾ ಪ್ರಪಂಚಭರಣಂ ಭೂತಾದಿಸಂ ಸೇವಿತಚರಣಂ ಭೂತಭೌತಿಕಾ ಪ್ರಪಂಚಭರಣಂ ವಿತರಾಗಿಣಂ ವಿನುತಯೋಗಿಣಂ ಶಿವಾಶ್ರಯ ಪನ್ಪುನಂಚಿನ ಇವಜಿ ಬಸ್ಸು ತಂಗುದಾನನ ಸಮಾಜಕ್ಕೆ ಸಮರ್ಪಣೆ ಮಲ್ಪನೆ UT ಖಾದರ್ ಎಂಕಲು ಆಮಂತ್ರಣ ಮತದ ಇಂಟುವಿನಿ ಮತ್ತೆ ಸೇರುಂದೇರು ಅರ್ನ ಒಂಜಿ ಸಂಪ್ರದಾಯಗೆ ಆರು ಬ್ರೇಕ್ ಪಾಡಿರ್ದು ಹೇ ಪಂಡ ಎನ್ನ ಕೈಟತ್ತು ಅವಜಿ ಶಂಕರ್ ಭಟ್ನ ಅಮ್ಮನ ಕೈಟೆ ಲೋಕಾರ್ಪಣೆ ಆಡು ಪನ್ಪನ ನೆಲೆಟ್ಟು ಆಯ್ತಾ ಒಂಜಿ ಹಸ್ತಾಂತರನ ಮಲ್ಪನ ಮೂಲಕ ಒಂಜಿ ಎಡ್ಡೆ ಹೃದಯನ ತೊಜಿಪಾಯನಂಚಿನ UT ಖಾದರ್ ಇದ್ದ ದಿನಟ್ಟು ಚಿನ್ನ ಹತ್ರ ಈ ಸಮಾರಂಭ ಬತ್ತದು ಈಗಲ ಮಾತೆನಲ್ಲ ಆತ್ಮೀಯರಾದ ಅವೆಲ್ಲಕನೆ ಜವನರೊಟ್ಟಿಗೆ ಜವನರಾದ ಪರಬೇನೊಟ್ಟಿಗೆ ಪರಬೆ ಆದ ಜೋಕುಲೊಟ್ಟಿಗೆ ಜೋಕುಲಾದ ಈ ಭಾಗದ ಶಾಸಕರಾದ ಬೇರೆ ಒಂದು ಬತ್ತನಂಚಿನ UT ಖಾದರ್ ವೈದ್ಯಕೀಯ ಸಚಿವರಾದಪ್ಪು ಬೇತೆ ಬೇತೆ ಸಚಿವ ಸ್ಥಾನ ಅಲ್ಲ ಅರೆಕೋರ್ನಂಚಿನ ಸಚಿವ ಸ್ಥಾನ ಅಲ್ಲ ಯಶಸ್ವಿಯಾದ ನಿಭಾವಣೆ ಮಲ್ಪನ ಮೂಲಕ ಕರ್ನಾಟಕ ರಾಜ್ಯಡ್ ಅಭಿವೃದ್ಧಿ ಮಲ್ಪನ ದೃಶ್ಯಟ್ ತನ್ಕಲ ಒಂಜಿ ಬೆಗರನ್ನ ಕೊರ್ಪನ ಮೂಲಕ ಈ ಕೆಲಸ ಮಲ್ಪನ ಬತ್ತನಾರ UT ಖಾದರ್ ನಮ್ಮ ಮಂಗಳೂರು ಕ್ಷೇತ್ರದ ಶಾಸಕರಾದ ನೀ ಕುಂಪಲಡ್ಲ ಮೂಜಿ ರಸ್ತೆದ ಒಂಜಿ ಲೋಕಾರ್ಪಣೆ ಮತ್ತು ಸಮರ್ಪಣೆ ಮಲ್ತದ ಇನ್ನಿತ ಈ ಒಂಜಿ ನಮಕ್ ಮಾರ್ಗ ಎಂಚೊಂಡ ಐಕ್ ಬತ್ತಿ ಸೇರ್ನಂಚಿನ ಜನಕ್ಲೆ ಕುಲ್ಲೆರ್ಲ ಒಂಜಿ ಅವಶ್ಯಕತೆ ನೀರೆಲ್ಲ ಬೋಡಾಪುನು ಐಕ್ ಬರ್ಸಗ್ ಕೊಡೆ ಬತ್ತೋಲಿ ಆಡ ದೊಂಬುಗು ಒಲ್ಲ ಪೋಯರ್ ಆಪು ಐಕ್ ಬೋಡದು ಬಸ್ ಸ್ಟ್ಯಾಂಡ್ ಮೂಲಕ ಮುಲ್ಪ ಕಿನ್ಯಾಗ ಪೋಪುನಾಗ್ಲ ಅರ್ಧ ಗಂಟೆ ಮುಲ್ಪ ಕುಲ್ವೇರ್ ಮಾರ್ಗಡು ಉಂತೊಂದು ಪೋಡು ಕಿನ್ಯ ಬಸ್ ಕಾಪುಡಾಂಡ ಅಂಚನೆ ಹತ್ರ ಕಾಸರಗೋಡು ಬಸ್ ಕಾಪುಡ ಕಾಪುಡಾಪು ಅಂಚನೆಕ್ ಕಾಪುನಕ್ಲೆಗ್ ಒಂಜಿ ಶಿವಾಶ್ರಯ ಪನ್ಪುನ ಶಿವನ ಆಶ್ರಯದ ರೂಪವಾದ ಈ ಬಸ್ಸು ತಂಗದಾನನು ದುರ್ಗಾ ಪರಮೇಶ್ವರ ಕ್ಷೇತ್ರದ ವತಿಯಿಂದ ನಿರ್ಮಾಣ ಮಲ್ಪನೆ ಇದು ಲೋಕಾರ್ಪಣೆ ಆತನ ಸನ್ಮಾನ್ಯ UT ಖಾದರ್
ಅದರ ಬದಲು ಈ ಕಾರ್ಯಕ್ರಮದ ಪೊರ್ಲು ಕೊಡ್ತೇರು ಅರೇನು ದುರ್ಗಾ ಪರಮೇಶ್ವರ ಕ್ಷೇತ್ರದ ಪರವಾದ ಆತ್ಮೀಯವಾದ ಸ್ವಾಗತ ಬಂದದಲ್ಲೇ ಅರೆಗೆ ಗಂಗಾಧರ್ ಕುಜುಮಗತ್ತೆ ಮೇರೆ ಬತ್ತದ ಶಾಲು ಬಕ್ಕ ಕುರ್ಪ ಕೊರ್ದು ಗೌರವ ಮಲ್ಪೋಟ್ ಬಂದು ವಿನಂತಿ ನಮ್ಮದು ಗುರ್ಕಾರ್ಮೆಂಟ್ ವಹಿಸ್ತಾರೆ ಈಗಲ ಮಾತೇನಲ್ಲ ಇವ್ರದ ನಾಯಕರ ನೆಚ್ಚಿನ ಸತೀಶ್ ಕುಂಪಲ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದ ಅವೆಲಕನೆ ಸಾಮಾಜಿಕವಾದ ಅವೇತೋ ಕೆಲಸಗಳನ್ನು ಮಲ್ತೊಂದು ಬರ್ಪಣ ಮೂಲಕ ನಮಗೆ ಮಾತೇನಲ್ಲ ಇವ್ರದ ನಾಯಕರಾದ ಕೆಲಸ ಮತ್ತೊಂದು ದುರ್ಗಾ ಪರಮೇಶ್ವರ ದೇವಸ್ಥಾನ ಬ್ರಹ್ಮಕಲಶಾನಕ ಜೀರ್ಣೋದ್ಧಾರ ಆಪನಜಿನ ಪೊರ್ತುಡು ಸಂಪೂರ್ಣವಾದ ಆ ದೇವಸ್ಥಾನದ ಅಭಿವೃದ್ಧಿಗೆ ಬೋಡದ ದೇವಸ್ಥಾನ ದುರ್ಗಾ ಪರಮೇಶ್ವರ ಕ್ಷೇತ್ರ ಸಮಾಜಕ್ಕೆ ಸಮರ್ಪಣೆ ಒಂಜಿ ಆರ್ಲ ಒಂಜಿ ಎಡ್ಡೆಪುಡು ಒಣೆತನಾರು ಬೆಂತನಾರು ಸತೀಶ್ ಕುಂಪಲ ನಮ್ಮ ದೇವಸ್ಥಾನ ಬೇಕತ್ತೆ ಬಾಲಕೃಷ್ಣ ಮಂದಿರ ಬೇಕತ್ತ ಒಂಜಿ ಆತ್ಮ ಇತ್ತಲಕ ಎಂಕಲು ಈಗ ಬಾಗ ಕುಂಪಲಡು ಕೆಲಸ ಮಲ್ತೊಂದು ಬತ್ತ ನಂಚಿನ ಒಂಜಿ ಪೆರ್ಮೆಲ ಎಂಕ್ಲೆಗುಂಡು ಅಂಚನೆ ಮಂದಿರದ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಅವೆಲ್ಲಕನೆ ಭಾರತೀಯ ಜನತಾ ಪಕ್ಷದ ಜಿಲ್ಲದ ಕಾರ್ಯದರ್ಶಿ ಅಂಚಿನ ಸತೀಶ್ ಕುಂಪಲರಿನ ಆತ್ಮೀಯವಾದ ಈ ವೇದಿಕೆಗೆ ಆಹ್ವಾನ ಬಂದಲೆ ಸ್ವಾಗತ ಬಂದದಲ್ಲೇ ಹರಿಶ್ಚಂದ್ರ ಬದದು ಶಾಲು ಬಾರ್ದು ಕುರ್ಪ ಕೊರ್ದು ಗೌರವ ಮಲ್ಪೋಡು ಪಡ ವಿನಂತಿ ಈ ಕಾರ್ಯಕ್ರಮದ ದಿನೇಶ್ ರೈ ಕಲ್ಲಿಗೆ ಬರಡಿತ್ತು ಉಮಾಮಹೇಶ್ವರ ದೇವಸ್ಥಾನದ ಒಂಜಿ ಸೇವಾ ಸಮಿತಿ ಅಧ್ಯಕ್ಷರು ಆಡ ಅದನ್ನ ಭಾಗ್ಯ ಅಂದ ಬರೋಲಿ ಆರವಲು ಕೆಲಸ ಕೆಲಸಡುಲ್ಲೇರು ಆಡ ಆಡಳಿತ ಮುಖ್ಯಸ್ಥರು ನಮ್ಮೊಟ್ಟಿಗೆ ಸೇರೊಂದಿರು ಈಶ್ವರ್ ಗುಳ್ಳಾಲ್ರಿ ಇಂಥ ಕಾರ್ಯಕ್ರಮದ ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗುಲ್ಲೇರು ಅವರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮತ್ತೊಂದು ಸತೀಶ್ ಕಾರ್ವಿ ಮೇರೆ ಬದದು ಶಾಲು ಬಕ್ಕ ಪುರ್ಪ ಕೊರ್ದು ಗೌರವ ಮಲ್ಪೋಡು ಪದ ವಿನಂತಿ ಮಲ್ಪ ಸೋಮೇಶ್ವರ ಪುರಸಭಾ ಸದಸ್ಯರಾದ ಅವೆಲಕನೆ ಕಾಂಗ್ರೆಸ್ ಪಕ್ಷದ ಮಂಗಳೂರು ಕ್ಷೇತ್ರದ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಕೆಲಸ ಮಲ್ತೊಂದು ಪುನಚಿನ ದೀಪಕ್ ಪಿಲಾರ್ ಈ ಒಂಜಿ ಬಸ್ಸು ತಂಗುದಾನಗ ಅವಡು ನಲ್ಲ ಆರ್ನಲ ಒಂಜಿ ಸಹಕಾರ ಉಂಡು ದೇಪಂಡ ಒಂಜಿ ರಾಷ್ಟ್ರೀಯ ಹೆದ್ದಾರಿದ ಅನುಮತಿ ಇನ್ಪುರ ದೆತೊನ್ನೋಡಾಂಡ ಆಯ್ತ ಅಫಿಷಿಯಲ್ ಕೆಲಸ ನೆಂಜಿನ ಕಚೇರಿ ಕಡತದ ಎಂಜಿನ ವಿಲೇವಾರಂಡ ಇನ್ಪುರ ಮಲ್ತನಾರು ಇಂಕ್ಲ ದೀಪಕ್ ಪಿಲಾರ್ ಪುರಸಭಾ ಸದಸ್ಯರು ಸೋಮೇಶ್ವರ ಮೇರೆಲ್ಲ ಈ ಸಂದರ್ಭದ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪರವ ಆತ್ಮೀಯವಾದ ಸ್ವಾಗತ ಬಂದದ್ದು ಶೇಖರ್ ಕುಲಾಲ್ ಮೇರೆ ಬತ್ತದ ಶಾಲು ಪಾರ್ದು ಪೊರ್ಪಗೊರ್ದು ಗೌರವ ಮಲ್ಪಡ್ ಪಣವಿನ ಕೊಲ್ಯ ಶಾರದಾ ಮಹೋತ್ಸವ ಸಮಿತಿದ ಅಧ್ಯಕ್ಷರಾಯ ನಂಚಿನ ಕುಂಪಲ ಬೈಪಾಸ್ ಇರ್ದು ಬಕ್ಕ ತಿಕ್ಕುನಿ ನಮ್ಮ ಶಾರದಾ ಕಟ್ಟೆಲ ಒಂಜಿ ಮಸ್ತ್ ವರ್ಷದಿಂಚಲ ಶಾರದಾ ಕಟ್ಟೆಂದೆ ಪುದಾರ್ ಪಡೆದು ಒಂಜಿ ನಮ್ಮ ಪುರಪ್ಪನು ಕೊರಂದ ಒಂಜಿ ಪೋಸ್ಟ್ ಬರೋದು ನಾಲ ಶಾರದಾ ಕಟ್ಟೆದ ಕೈತಲ್ ಬಂಡ ಅಂದು ಇತ್ತೆಂಗ್ಲ ಮೂಜಿ ಕಟ್ಟ ಬಂಡಗ ಮಂದಿರದ ಕೈತಲ್ ಅಂಚೆ ಒಂಜಿ ಪುರಪ್ಪ ನಂಚಿನ ಶಾರದಾ ಕಟ್ಟೆ ಐತ ಅಧ್ಯಕ್ಷರ ನಂಚಿನ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯದ ಅಧ್ಯಕ್ಷರ ಗಣೇಶ್ ಕೊಲ್ಯಲ್ಲರು ಅರಲ್ಲಿ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂತದ್ದು ನಿತೇಶ್ ಬದದು ಶಾಲು ಪಾರ್ದು ಗೌರವ ಮಲ್ಪೋಡು ಪಣ ವಿನಂತಿ ಕಾರ್ಯಕ್ರಮದ ಸೋಮೇಶ್ವರ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಅಂಚನೆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಎಡ್ಡೆಪುಡು ಕೆಲಸ ಮಲ್ತದ ನಂಚಿನ ಈಗಲ ಮಾತೇರಲ ಆತ್ಮೀಯರು ಅವೆಲ್ಲಕನೆ ಬಾಲಕೃಷ್ಣ ಮಂದಿರದ ರಜತ ಮಹೋತ್ಸವ ಸಮಿತಿದ ಗೌರವ ಅಧ್ಯಕ್ಷರ ನಂಚಿನ ಮೋಹನ್ ಶೆಟ್ಟುಳ್ಳರು ಅರಲ್ಲಿ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂದದ್ದು ವಿನೋದ್ ಬತ್ತದ ಶಾಲು ಕುರ್ಪ ಕೊರ್ದು ಗೌರವ ಮಲ್ಪಡ ವಿನಂತಿ ವಿನೋದ್ ಕುಂಪಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ನಂಚಿನ ಪುರುಷೋತ್ತಮ ಶೆಟ್ರುಲ್ಲೇರು ಅರಲ್ಲಿ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂದೊಂದಲೆ ಅರೆಗೆ ಜಯಪ್ರಕಾಶ್ ಬತ್ತದ ಶಾಲ್ ಪಾರ್ದು ಗೌರವ ಮಲ್ಪಡ ವಿನಂತಿ ಅವಲಕನೆ ಶ್ರೀಧರ್ ಅಲ್ವಾ ಕುಂಪಲುಲ್ಲೇರು ಅರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂತಂದು ಯಶವಂತ ಮೇರೆ ಬತ್ತದ ಶಾಲು ಪಾರ್ದು ಕೇಶವ್ ಬತ್ತದ ಶಾಲು ಪಾರ್ದು ಗೌರವ ಮಲ್ಪಡ ವಿನಂತಿ ನಮ್ಮ ಅರ್ಚಕರು ಈ ಮಾತಾ ಕೆಲಸ ಕಾರ್ಯಗಳ ಒಂಜಿ ಎದುರಿತದ ದೇವಸ್ಥಾನದ ಪೂಜೆ ಮಲ್ತುಡು ಪಿದೈ ಬತ್ತಿಡಿರುವಾಗ ಸೇವೆ ದೊಟ್ಟುಗು ಕೈ ಜೋಡಿಸ ನಂಚಿನ ಈಗಲ ಮಾತೇನಲ್ಲ ಆತ್ಮೀಯರು 2024 ಅತಿಥಿನಗಳು ವಿನಂತಿ 2024 ದುರ್ಗಾ ಪರಮೇಶ್ವರ ಕ್ಷೇತ್ರ ಬ್ರಹ್ಮಕಲಶೋತ್ಸವ ನಡೆಪೇರುಂಡು ಈಗ ಮಾತೆ ಶಾಲ್ ಪಾಡ್ದನಕ್ಲಿಗೆ ಪೂರ್ಣ ಸಹಕಾರ ಕೊರಡು ಪಡೆದು ಈ ಸಂದರ್ಭಡು ವಿನಂತಿ ಮಲ್ತೊಂದು ನಿಗ್ಲೊಟ್ಟಿಗೆ ಭಟ್ರನ ಪರವಾದ ವಿನಂತಿ ಬಂದದ್ದು ಶ್ರೀ ಭವಾನಿ ಶಂಕರ್ ಶಾಂತಿ ಮೇರೆಲ್ಲ ಆತ್ಮೀಯವಾದ ಎದುಕೊಂಡೊಂದಲೆ ಜಗದೀಶ್ ಆಚಾರ್ಯ ಬತ್ತದ ಶಾಲು ಪಾರ್ದ ಗೌರವ ಮಲ್ಪಡ ವಿನಂತಿ ಮಾತೃಶ್ರೀಯನದ ನಮ್ಮ ಭವಾನಿ ಶಂಕರ್ ಶಾಂತಿನ ಮಾತೃಶ್ರೀಯನಂಚಿನ ವಾರಿಜ ಲಿಂಗಪ್ಪ ಪೂಜಾರಿಲ್ಲರು ಶಿವನ ಆರಾಧಕರಾದ ಪುನಾರು ಶಿವಾಶ್ರಯಗ್ ಸುರುಕು ಕುಲ್ಲಿಲ್ನ ಆರೆ ಏನಿತದಿನೊಟ್ಟು ಅಂಚಿನ ಶಿವಾಶ್ರಯಗ್ ಅರ್ಥಪೂರ್ಣ ಅಂಚಿನ ಸ್ಲೋಗನ್ಗೆ ಅರ್ಥಪೂರ್ಣ ಬತ್ತ ಮಾತೃಶ್ರೀಲೊಲ್ಲೇರು ಅವರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಬಂದದ್ದು ಲೀಲಕ್ಕ ಬತ್ತದ ಶಾಲು ಪಾಡೋಡು ಪಡೆದು ವಿನಂತಿ ಲೀಲಕ್ಕ ಮಾತ ಸತೀಶ್ ಉಳ್ಳಾಲ್ರುಲ್ಲೇರು ವೇಣುಗೋಪಾಲ್ ಉಲ್ಲೇರು ಬೊಕ್ಕ ಮಾಧವ್ ಬಂಗೇರುಲ್ಲೇರು ಅಂಚನೆ ವೆಂಕಟೇಶ್ ಕುಂಪಲ್ ಉಲ್ಲೇರು ಈ ಸಂದರ್ಭ
ಗಣ್ಯರು ಉಪಸ್ಥಿತರು ಪನಂಚಿನ ಮಾತ್ರ ರುಕ್ಮಯ ಬಂಗೇರು ಮಾತ್ರ ಆತ್ಮೀಯವಾದ ಸ್ವಾಗತ ಮಂತೊಂದು ಕಾರ್ಯಕ್ರಮಕ್ಕೆ ಸೀಮಿತವಾದ ಅತಿಥಿ ಎದುರು ರೀತಿಯ ನಿಕುಲ್ ಅತಿಥಿಲೆ ಅಂಚಿನ ಮಾತ್ರ ಎಲ್ಲ ಅವೆಲ್ಲ ಮಾಧ್ಯಮದ ಮಿತ್ರರೆಲ್ಲ ಆತ್ಮೀಯವಾದ ಎದುಕೊಂಡೊಂದು ಕಾರ್ಯಕ್ರಮದ ತುಂಬತ್ತ ಈ ಕಾರ್ಯಕ್ರಮ ಮಸ್ತ್ ಗಡಿಬಿಡಿತ ಕಾರ್ಯಕ್ರಮ ಹತ್ತು ಹಲವು ಕಾರ್ಯಕ್ರಮ ಇತ್ತಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಬತ್ತ ಸೇರಿದ ನಂಚಿನ ಸನ್ಮಾನ್ಯ ಯುಟಿ ಖಾದರ್ ಶುಭಾಶಯದ ಪಾತ್ರಗಳು ಕೊರಡು ವಿನಂತಿ. ಪವಿತ್ರವಾದ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಶಿವಪುರ ಕುಂಪಲ ಇದರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ರಾಷ್ಟ್ರ ಹೆದ್ದಾರಿ ಕುಂಪಲ ಬೈಪಾಸ್ನಲ್ಲಿ ಸಾರ್ವಜನಿಕವಾಗಿ ನಿರ್ಮಿಸಲ್ಪಟ್ಟಂತಹ ನೂತನ ಬಸ್ ತಂಗುದಾಣದ ಎಂಬ ಶಿವ ಆಶ್ರಯ ಎಂಬ ಹೆಸರಿನ ಈ ಒಂದು ಬಸ್ ತಂಗಣವನ್ನು ಇವತ್ತು ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಶಿವಾಶ್ರಯ ಬಸ್ ತಂಗುದಾಣವನ್ನು ಸಮಾಜಕ್ಕೆ ಅರ್ಪಿಸಿದಂತಹ ನಮಗೆ ಗೌರವಿತರು ಆದರಣಾಗಿರುವಂತಹ ಶ್ರೀಮತಿ ವಾಲ್ಜಮ್ಮನವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರು, ನನ್ನ ಸನ್ಮಿತ್ರರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಕುಂಪಲ್ರವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಉಪಸ್ಥಿತವಂತ ಗೌರವಂತ ಶಾರದಾ ಕಟ್ಟೆಯ ಮುಖ್ಯಸ್ಥರಾಗಿದ್ದ ಸನ್ಮಾನ್ಯ ಗಣೇಶ್ ಕೊಲ್ಯಾರವರೇ, ನಮ್ಗೆಲ್ಲರಿಗೂ ಗೌರವಿತರು ಹಿರಿಯರಾಗಿರುವಂತಹ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಸದಸ್ಯರಾಗಿರುವಂತಹ ಗೌರವಂತ ಈಶ್ವರ್ ಉಲಾಲ್ ಅವರೇ, ನಮ್ಮೆಲ್ಲ ಆತ್ಮೀಯರು ಸೋಮೇಶ್ವರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಅಂತ ಸನ್ಮಿತರಾದಂತಹ ಮೋಹನ್ ದಾಸ್ ಶೆಟ್ಟರ್ ಅವರೇ, ಈ ಪ್ರದೇಶದ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು ಇಲ್ಲಿ ಎಲ್ಲ ಕೆಲಸಗಳಿಗೆ ವಿಶೇಷವಾದ ಕಾಳಜಿ ವಹಿಸಿಕೊಂಡು ತನ್ನ ಸಂಪೂರ್ಣವಾದ ಸಹಕಾರ ಮತ್ತು ನೇತೃತ್ವ ವಹಿಸುವಂತಹ ಗೌರವಂತ ದೀಪಕ್ ಪಿಲಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮೆಲ್ಲ ಗೌರವಿತರು, ನಮ್ಮೆಲ್ಲ ಆತ್ಮೀಯರು, ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಮುಖ ಸ್ಥಾಪನೆ ಮಾಡಲಿಕ್ಕೆ ಪ್ರಮುಖವಾಗಿ ಕಾರಣಕರ್ತರಾಗಿದ್ದುಕೊಂಡು ಧಾರ್ಮಿಕ ಸಾಮಾಜಿಕ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ಗೌರವಂತ ಶ್ರೀ ಶಂಕರ್ ಭಟ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ಸನ್ನಿಹಿತ ಸೋಮೇಶ್ವರ ಗ್ರಾಮ ಪಂಚಾಯತಿನ ಸದಸ್ಯರು ಸನ್ಮಿತಂತ ಪುರುಷೋತ್ತಮ್ ಶೆಟ್ಟಿರವರೇ, ಹಿರಿಯ ನಾಯಕರು ಸಾಮಾಜಿಕ ಮುಖಂಡರಾಗಿರುವಂತಹ ಗೌರವಂತಹ ಶ್ರೀಧರ್ ಆಲ್ವಾರ್ ಅವರೇ, ಮುಂದಿರುವ ಎಲ್ಲ ಗಣ್ಯ ಅತಿಥಿಗಳೇ, ಕಾರ್ಯಕ್ರಮ ನಡೆಸುವಂಥ ಸನ್ಮಿತರಂತ ಪ್ರವೀಣ್ ಕುಂಪಲರವರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಜುಮ್ಮಾ ಮಸೀದಿ, ದೇವಸ್ಥಾನ, ಚರ್ಚ್ ಮುಖಾಂತರ ಎಲ್ಲ ಬಂದಂಥ ಅಧ್ಯಕ್ಷ ಪದಾಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ. ಶಿವ ಆಶ್ರಯ ಬಸ್ ನಿಲ್ದಾಣ ಇವತ್ತು ಲೋಕಾರ್ಪಣೆಗೊಂಡಿದೆ. ಇದರ ಉದ್ದೇಶ ಏನಂತ ಹೇಳಿದರೆ, ಇಲ್ಲಿಗೆ ಬರುವಂಥ ಸರ್ವ ಜನರು ಕೂಡ ನೆಮ್ಮದಿಯಿಂದ ಸಂತೋಷದಿಂದ ಇಲ್ಲಿ ಸಮಯ ಕಳೆದುಕೊಂಡು ತಮ್ಮ ಬಸ್ ಬಂದಾಗ ತಮ್ಮ ಪ್ರದೇಶಕ್ಕೆ ಮತ್ತು ಅವರು ಎನಿಸಿದಂಥ ಪ್ರದೇಶಕ್ಕೆ ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಸುರಕ್ಷಿತವಾಗಿ ಮುಟ್ಟಬೇಕಂತ ಹೇಳಿರುವಂಥ ಉದ್ದೇಶ. ಅದಕ್ಕಾಗಿ ಬಹುಶಃ ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಅಧ್ಯಕ್ಷರು ಸದಸ್ಯರು ಇದಕ್ಕೆ ಶಿವಾಶ್ರಯ ಎಂಬ ಅತ್ಯುತ್ತಮವಾದ ಹೆಸರನ್ನು ಇವತ್ತು ಕೊಟ್ಟಿದ್ದಾರೆ. ಇಲ್ಲಿಗೆ ಬರುವಂಥ ಸರ್ವರಿಗೂ ಕೂಡ ಆ ಶಿವದೇವರು ವಿಶೇಷವಾದ ಹಬ್ಬ ಇಟ್ಟುಕೊಂಡು ಎಲ್ಲರಿಗೂ ರಕ್ಷಣೆ ಮಾಡಲಿ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಒಂದು ಬಸ್ ಸ್ಟ್ಯಾಂಡ್ ಒಂದು ಸಾಂಕೇತಿಕ ಒಂದು ಸಾಮಾಜಿಕ ಸೇವೆ ಮಾತ್ರ, ಇದು ಸಾಮಾಜಿಕ ಸೇವೆ ಚಿಂತನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬೇರೆ ಬೇರೆ ರಂಗದಲ್ಲಿ ತಮ್ಮ ಸಮಾಜ ಸೇವೆ ಮಾಡೋ ಸಂದರ್ಭದಲ್ಲಿ ಬಹುಶಃ ಇವರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಶಿವಪುರ ಇವರು ಧಾರ್ಮಿಕ ಮತ್ತು ಸಾಮಾಜಿಕ ಚಿಂತನೆ ಇಟ್ಟುಕೊಂಡು ಬಹುಶಃ ಇಲ್ಲಿಗೆ ಒಂದು ಆಶ್ರಯತಾಣ ಮಾಡಿರುವುದು ಇದು ಈ ಪ್ರದೇಶಕ್ಕೆ ಬಂದು ಹೋಗುವವರಿಗೆ ಒಂದು ದೊಡ್ಡ ಕೊಡುವಂಥ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕುಂಪಲ ಅತ್ಯಂತ ಅಭಿವೃದ್ಧಿ ಆಗುವಂಥ ಪ್ರದೇಶ. ಬಹುಶಃ ನಾನು ಕುಂಪಲ ಕ್ಷೇತ್ರದ ಒಂದು ಪ್ರದೇಶದ ಸರ್ವ ಜನರನ್ನು ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಕುಂಪಲ ಕ್ಷೇತ್ರ ಒಂದು ಪ್ರದೇಶ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಈ ಪ್ರದೇಶದವರ ಸ್ವಾಭಿಮಾನ ಮತ್ತು ಶ್ರಮಜೀವಿ ಮತ್ತು ಆ ಒಂದು ಗೌರವಿತದ ಬದುಕೇ ಇವತ್ತು ಅದನ್ನ ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದು ನಿಲ್ಲುವಂಥ ವಿಚಾರ ಅಂತ ಹೇಳಲಿಕ್ಕೆ ಮಾಡುವಂಥದ್ದು. ನಾವು ಬರೇ ಒಂದು ರಸ್ತೆ ಮತ್ತು ನೀರು ಮಾಡಿ ಕೊಟ್ಟದಲ್ಲದೆ ದೊಡ್ಡದೇನು ಬಹುಶಃ ಯೋಜನೆಗಳು ಇನ್ನೂ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇವತ್ತು ಇಲ್ಲಿ ಬರಲಿಲ್ಲ. ಅದು ಇಲ್ಲಿ ಜನರ ಇವತ್ತು ಸ್ವಾಭಿಮಾನ ಮತ್ತು ಒಂದು ವಿಶೇಷ ಶ್ರಮದ ಮೂಲಕ ಎಲ್ಲ ಒಂದು ಹಂತಕ್ಕೆ ಹೋಗಿ ಇವತ್ತು ಒಂದು ಅತ್ಯಂತ ಗೌರವಪೂರಿತವಾದ ಒಂದು ಪ್ರದೇಶವಾಗಿ ಮಂಗಳೂರಿನವರು ಕೂಡ ಬಂದು ಕುಂಪಲದಲ್ಲಿ ಎಲ್ಲ ಜಾಗ ಸಿಗ್ಬೋದ ಮನೆ ಕಟ್ಟಲಿಕ್ಕೆ ಹೇಳುವಂಥ ಪ್ರದೇಶ ಸಿಗಬೇಕಾದ್ರೆ ಕುಂಪಲದ ಹಿರಿಯರು ಮತ್ತು ಯುವಕರು ಕೊಟ್ಟಂತ ಶ್ರಮ ಮತ್ತು ಪ್ರತಿಫಲ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ಊರಿನ ಪ್ರತಿಯೊಬ್ಬರು ಕೂಡ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಯಾಕೆಂತ ಹೇಳಿದ್ರೆ ನನ್ನ ತಂದೆ ಅತೀಶ್ವರ ಧೂಮನೆಯಿಂದ ಮಾತಾಡೋಕೆ ಹೇಳ್ತಾ ಇದ್ದು,
ಇಲ್ಲಿಗೆ ಬಹುಶಃ ಅವತ್ತು ಪ್ರೈಮರಿ ಶಾಲೆ ತಂದೆಯವರು ಶಾಸಕರಾಗಿದ್ದಾಗ ಬಗೆಲಿಗೆ ಪ್ರೈಮರಿ ಶಾಲೆಯನ್ನು ಅವತ್ತು ಪ್ರಾರಂಭ ಮಾಡಿದ್ರು. ನಾನು ಶಾಸಕನಾಗಿ ಬಂದ ನಂತರ ಅಲ್ಲಿಗೆ ಹೈಸ್ಕೂಲನ್ನು ಕೂಡ ನಾನು ಸ್ಯಾಂಕ್ಷನ್ ಮಾಡೋದು ಅವಕಾಶ ಇತ್ತು. ಸತೀಶ್ ಉಲ್ಲಾಲ್ ಯಾವ ಕೇಳಿದ್ರು ಮಕ್ಕಳಿಗೆ ಆ ಒಂದು ಸ್ಟೇಜ್ ಅಂತ ಇರಲಿಲ್ಲ ಅಂತ ಹೇಳಿದಾಗ 25ನೇ ವರ್ಷದ ಆ ಒಂದು ಸಂದರ್ಭದಲ್ಲಿ ನಾವೇ ಖುದ್ದು ನಿಂತು, ಬಹುಶಃ ನಮ್ಗೆ ಆಗಲ್ಲ ಅನುಭವ, ಖುದ್ದು ನಿಂತು ಆ ಶಾಲೆಯ ರಂಗಮಂದಿರವನ್ನು ಕಟ್ಟಿಸುವಂಥ ಒಂದು ಯೋಜನೆಗೆ ಹಮ್ಮಿಕೊಂಡು ಆ ರಂಗಮಂದಿರ ಕಟ್ಟುವಂಥ ಅವಕಾಶ ಆಯಿತು. ಈ ಪ್ರದೇಶದ ರಸ್ತೆ ಬಹಳಷ್ಟು ಹದಗೆಟ್ಟಿದೆ, ನಿಮಗೆಲ್ಲ ಗೊತ್ತಿದೆ, ಯುವಕರಾಗಿದ್ದಾಗ ಗೊತ್ತಿರ್ಬೋದು. ಎಂಟ್ರೆನ್ಸ್ ಇಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಕಿರಿದಾಗಿದ್ದುಕೊಂಡು ಬಹಳ ಕಷ್ಟವಾದ ಒಂದು ಪರಿಸ್ಥಿತಿ. ಆಗೆಲ್ಲ ಇಲ್ಲಿ ಒಂದು ಅಭಿವೃದ್ಧಿ ಆಗಬೇಕಂತ ಹೇಳಿದಾಗ ಪ್ರಥಮ ಬಾರಿಗೆ ಈ ಪ್ರದೇಶಕ್ಕೆ ಕಾಂಕ್ರೀಟೀಕರಣವನ್ನು ಅವತ್ತು ಉತ್ತಮವಾದ ಕೆಲಸಗಾರ ಆಗಬೇಕಂತ ಹೇಳಿ ಮಂಗಳೂರದ ಪ್ರಭಾಕರ್ ಅಯ್ಯಾಡಿಯ ತಮ್ಮನನ್ನು ಕರ್ಕೊಂಡು ಬಂದು ಸ್ಟಾರ್ಟಿಂಗ್ನಿಂದ ಚೇತನ ನಗರ ತನಕ ಕೂಡ ಬಹುಶಃ ಚೇತನ ಕ್ಲಬ್ಬಿನವರು ಕೂಡ ಅವತ್ತು ಸಹಕಾರ ಕೊಟ್ಟು ಒಂದು ಅತ್ಯುತ್ತಮವಾದ ಕೊಟ್ಟು ನಾನು ನಿನ್ನೆ ಕೂಡ ತಲಪಾಡಿಯ ದೇವಿಪುರದಲ್ಲಿ ನೆನಪು ಮಾಡಿದೆ. ಕುಂಪಲದ ಜನತೆ ಅವತ್ತು ಕೊಟ್ಟ ಸಹಕಾರದ ಕಾರಣ ಆ ಕಾಂಕ್ರೀಟೀಕರಣ 15-20 ವರ್ಷ ಆದರೂ ಕೂಡ ಅಷ್ಟೇ ಚೆನ್ನಾಗಿ ಗೊತ್ತಿದೆ. ಯಾಕೆ ಅವತ್ತು 25 ದಿವಸ ಬಹುಶಃ ರೇವತಿ ಅವರ ಮೆಂಬರ್ ಆಗಿರ್ಬೇಕು ಇಲ್ಲಿ ಬ್ಲಾಕ್ ಕಂಪ್ಲೀಟ್ ಕಂಗೆಲ್ಲ ಕಟ್ಟಿ ಎಂಟ್ರೆನ್ಸ್ ಇಲ್ಲ, ಬರೀ ಒಬ್ಬ ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಮಾತ್ರ. ಚೇತನಗರದಲ್ಲೂ ಕೂಡ 20 ದಿವಸ ಬಸ್ಗಳ ಅಲ್ಲಿ 3 ಕಟ್ಟೆಯಲ್ಲಿ ತಿರುಗಿ ಹೋಗೋದು ಮತ್ತು ಇಲ್ಲಿ ತಿರುಗಿ ಹೋಗೋದಲ್ಲದೆ ಬೈಕ್ ಎಲ್ಲ ಸೈಡ್ ಇಟ್ಟುಕೊಂಡು ನಡ್ಕೊಂಡು ಹೋಗೋದಲ್ಲದೆ ಯಾರು ಕೂಡ ಬಹುಶಃ ಅದರ ಮೇಲೆ ವಾಹನಗಳು ರಿಕ್ಷಾಗಿ 10 ದಿವಸ ತೆಕೊಂಡು ಹೋಗಲಿಲ್ಲ. ಯಾಕೆ ಅವತ್ತು 20 ದಿವಸ ತಾಳ್ಮೆ ವಹಿಸೋ ಕಾರಣ ಇವತ್ತು ಕಾಂಕ್ರೀಟ್ 20 ವರ್ಷ ಇವತ್ತು ಬರ್ತದೆ. ಅವತ್ತೇನು 8 ದಿವಸ ಅಂತ ಎಲ್ಲ ಒಣಗಿದೆ, ನಾವು ಹೋಗ್ತೇವೆ ಏನಾಗ್ತದೆ ಬೈಕಲ್ಲಿ ಹೋಗ್ತಿದ್ರೆ ಈಗೆಲ್ಲ ಕೂಡ ಕ್ರ್ಯಾಕ್ ಆಗಿ ಹೊರಗೆ ಬರ್ತಿತ್ತು. ನಿನ್ನ ತಲಪಾಡಿ ನಾರ್ಲ ಪದವಿ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಅವತ್ತು ಕುಂಪಲದ ಜನತೆ ಕೊಟ್ಟಂತ ಇದು ನಮ್ಮ ರಸ್ತೆ ಅಲ್ಲ, ನಿಮ್ಮ ರಸ್ತೆ. ಸೊ ಇಲ್ಲಿಯ ಸಹಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಇಲ್ಲಿಯ ಜನತೆ ಕೊಟ್ಟ ಕಾರಣ ಅದು ಬಹಳ ಶಾಶ್ವತ ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ಮತ್ತು ಬಹುಶಃ ಈ ರಸ್ತೆ ನೋಡಿ ಇಟ್ ಈಸ್ ಕೇಂದ್ರ. ಇನ್ನು ಮುಂದಿನ ದಿನಗಳಲ್ಲಿ ಇದು ಏನಾದರೂ ನಾವು ಸ್ವಲ್ಪ ಅಗಲೀಕರಣವಾಗಿ ಸುಸಜ್ಜಿತವಾದ ಇಡೀ ನಿಮ್ಮ ದೇರ್ಲಕಟ್ಟೆಯಿಂದ ಈ ಕಡೆಗೆ ಬರುವ ಯಾರು ಕೂಡ ಕುತ್ತಾರಾಗಿ ತೊಕ್ಕೊಟ್ಟಾಗಿ ಬರ್ಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಶಾರ್ಟ್ಕಟ್ ಅಂತ ನೇರವಾಗಿ ಇಲ್ಲಿಗೆ ಬಂದು ಬಿಡ್ತಾರೆ. ಈಗ ರಸ್ತೆ ಸ್ವಲ್ಪ ಸರಿ ಇಲ್ಲ, ಕಿರಿದಾಗಿದೆ, ಬ್ಲಾಕ್ ಆಗ್ತಿದೆ, ಗಡಿಬಿಡಿ ಯಾಕೆ ಅಂತೇಳಿ ಆರಂಭದಿಂದ ಬರುವ ವಾಹನಗಳು ಜನರು ಒಂದು ಪ್ರದೇಶಕ್ಕೆ ಬರಲಿಕ್ಕೆ ಪ್ರಾರಂಭವಾದಾಗ ಆರ್ಥಿಕತೆ ಚಟುವಟಿಕೆಗಳು ಜಾಸ್ತಿ ಆಗ್ತದೆ. ಯಾವ ಒಂದು ಪ್ರದೇಶದಲ್ಲಿ ಆರ್ಥಿಕತೆ ಚಟುವಟಿಕೆ ಜಾಸ್ತಿ ಆಗ್ತದೆ ಆ ಪ್ರದೇಶದಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತದೆ. ಅದಕ್ಕಾಗಿ ಊರವರ ಸಾಗಿ ಎಲ್ಲಿ ಆರ್ಥಿಕ ಪರಿಸ್ಥಿತಿ ಚಲನವಲನ ಇಲ್ಲ ಅಲ್ಲಿ ಏನು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಆರ್ಥಿಕವಾದ ಒಂದು ಪರಿಸ್ಥಿತಿ ಬದಲಾವಣೆ ಆಗಬೇಕಾದ್ರೆ ನಾವು ಮೂಲಭೂತ ಸೌಕರ್ಯ ಕೊಡಬೇಕು. ನೆಮ್ಮದಿಯ ಪ್ರದೇಶ ಇವತ್ತು ನಿರ್ಮಾಣ ಆಗುವಂಥ ಅವಕಾಶ ಆಗಬೇಕು. ಅದೆಲ್ಲ ಕೂಡ ಕುಂಪಲ ಜನತೆ ಕೈಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಉಲ್ಲಾರದಲ್ಲಿ ಕೂಡ ಹೇಳ್ತೇನೆ, ಬೇರೆ ಕಡೆಯಲ್ಲಿ ಕೂಡ ಹೇಳುವಂಥ ವಿಚಾರ ಇದೆ. ಎಲ್ಲಿ ಪ್ರದೇಶದವರು ನೆಮ್ಮದಿಯ ಮತ್ತು ಸಂತೋಷದ ಜೀವನ ನಡೆಸ್ತಾರೆ ಅಲ್ಲಿ ಆಟೋಮೆಟಿಕ್ ಅಭಿವೃದ್ಧಿ ಆಗ್ತದೆ. ನಾನು ಯಾವಾಗಲೊಂದು ಉದಾಹರಣೆ ಕೊಡ್ತಾ ಇರ್ತೇನೆ. ನಿಮ್ಮ ಕುಂಪಲದಿಂದ ನೆಕ್ಸ್ಟ್ ಅಭಿವೃದ್ಧಿ ಆಗಬೇಕಾದದ್ದೇ ಉಜ್ಜೋಡಿ ಮತ್ತು ಎಕ್ಕೂರು ಮತ್ತು ಜಪ್ಪಿನ ಮೊಗ್ಗರು ಇಂಪ್ರೂವ್ಮೆಂಟ್ ಆಗಬೇಕಿತ್ತು ಲೆಕ್ಕ ಪ್ರಕಾರ. ಅದಕ್ಕೆ ಪಂಪಲಿಂದ ನೆಕ್ಸ್ಟ್ ಅಭಿವೃದ್ಧಿ ಆದದ್ದೇ ತೊಕ್ಕೋಟು ಮತ್ತು ಇದಕ್ಕೆ ಕಲ್ಲಾಪು ತನಕ ಹೋಯಿತು. ಜಪ್ಪಿನ ಮೊಗರಿನಿಂದ ನಿಮ್ಮ ಎಕ್ಕೂರು ಉಜ್ಜೋಡ ತನಕ ಯಾವುದೇ ಅಭಿವೃದ್ಧಿ ಇಲ್ಲ, ಯಾವುದೇ ವಾಣಿಜ್ಯ ಸಂಕೀರ್ಣ ಇಲ್ಲ, ಯಾವುದೇ ಒಂದು ದುಡ್ಡಾಗಿ ಜಾಗ ತೆಗೆದು ಬಿಲ್ಡಿಂಗ್ ಕಟ್ತಾ ಇಲ್ಲ. ಇದ್ದವರು ಮಾರಿ ಹೋದ್ರು. ಯಾಕೆಂತ ಹೇಳಿದರೆ ಅಲ್ಲಿ ಆಗಾಗ ಗಲಾಟೆ ಆಗ್ತಿತ್ತು. ನನಗೆ ಆಗಾಗ ಗಲಾಟೆ ಆಗಿ ಬಸ್ ಹೊಡಿಯೋದು, ಗಲಾಟೆ, ಚಾಕು ಅಂತ ಹೇಳಿಕೊಂಡು ಆ ಹೆಸರೇ ಕೆಟ್ಟು ಹೋಗಿ ಇದ್ದ ಜಾಗದನ್ನು ಕೂಡ ಮಾರಿಕೊಂಡು ಎಲ್ಲಿ ಅದನ್ನು ಬೇರೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಹೋದ ಕಾರಣ ಇವತ್ತು ಅಲ್ಲಿ ಸಂಪೂರ್ಣವಾದ ಅಭಿವೃದ್ಧಿ ಇವತ್ತು ಕುಂಠಿತ ಆಗುವಂಥ ಪ್ರದೇಶ ಇವತ್ತು ಆಗಿದೆ. ಸೊ ಎಲ್ಲಿ ನಮಗೆ ಶಾಂತಿ, ಪ್ರೀತಿ, ಸೋದರತೆ ಇರ್ತದೆ ಅಲ್ಲಿ ಮಾತ್ರ ಅಭಿವೃದ್ಧಿ ಆಗಲಿ. ಯಾಕೆ ಇಲ್ಲಿ ಬಂದು ದುಡ್ಡು ಹಾಕುವವರು, ನಾನು ದುಡ್ಡು ಹಾಕಿದ್ರೆ ನಮ್ಮ ಮನೆ ಕಟ್ಟುವ ನನ್ನ ಸಮಾಧಾನದಲ್ಲಿ ಇರ್ಬೋದಾ, ನಾನು ಬಿಲ್ಡಿಂಗ್ ಕಟ್ಟಿದ್ರೆ ನನಗೆ ಸಮಾಧಾನದಲ್ಲಿ ದುಡ್ಡು ರಿಟರ್ನ್ ಬರ್ಬೋದಾ, ವ್ಯಾಪಾರ ಆಗ್ಬೋದು, ಇದೆಲ್ಲ ಲೆಕ್ಕಾಚಾರ ಹಾಕಿಕೊಂಡೇ ದುಡ್ಡು ಹಾಕ್ತಾರೆ. ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಕೂಡ ಶಾಂತಿ, ಪ್ರೀತಿ, ಸೋದರ ಜೀವನ ಸಾಗಿಸಿಕೊಂಡು ಈ ಒಂದು ಶಾಂತಿ, ಪ್ರೀತಿ, ಸೋದರತೆ ನಮಗಾಗಿ ಅಲ್ಲ, ನಮಗೆ ಹೇಗಾದ್ರೂ ನಮ್ಮ ಜೀವನ ಮಾಡಿಕೊಂಡು ಹೋಗ್ಬೋದು. ಯಾಕೆ ನಮ್ಮ ಹಿರಿಯರು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಮಕ್ಕಳು ಮತ್ತು ಇನ್ನು ಹುಟ್ಟು ಬರುವಂಥ ಮಕ್ಕಳಿದಾರಲ್ಲ ಅವರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ. ಅದರಲ್ಲಿ ಕುಂಪಲ ಜನತೆಯನ್ನು ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವನು ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸುವಂಥದ್ದು. ನಿಮ್ಮ ಈ ಸೋದರ ಪ್ರೀತಿ ವಿಶ್ವಾಸವೇ ಇದು ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಪ್ರಮುಖವಾದ ಕಾರಣ ಅಂತ ಗುಣ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಂಟ್ರೆನ್ಸ್ ಇಂದಲೇ ನಾವು ಸ್ವಲ್ಪ ಅಭಿವೃದ್ಧಿ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿಕೊಂಡು ಇನ್ನಷ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಮ್ಮೆಲ್ಲ ಸಾಕು ನಾವು ಖಂಡಿತವಾಗಿ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇರಲಿ, ಸತೀಶ್ ಕುಂಬಾಲ್ ಇರಲಿ, ಸತೀಶ್ ಹುಲ್ಲಾಲ್ ಅವರು ಇರಲಿ, ಈ ಊರಿನ ನಮ್ಮೆಲ್ಲ ನಮ್ಮ ಜನಪ್ರತಿ ಕುಂಬಾಲ್ ಪ್ರದೇಶ ಎಲ್ಲ ನಮ್ಮ ಜನಪ್ರತಿ ಇರಲಿ, ನಾವೆಲ್ಲ ಜಾತಿ ಮತ ಪಕ್ಷ ಎಲ್ಲ ಬದಿಗಿಟ್ಟು
ನಮ್ಮ ಈ ಪ್ರದೇಶದ ಅಭಿವೃದ್ಧಿಯ ನಮಗೆ ಒಂದೇ ಗುರಿಯಿಂದ ನಾವು ಬಹುಶಃ ನಾವು ಮುಂದೆ ಹೋಗುವಂಥ ಅವಕಾಶ ನಾವು ಸಂಪೂರ್ಣವಾಗಿ ನಾವು ಹಮ್ಮಿಕೊಳ್ಳುವಂತ ಕೂಡ ನಾನು ಇವತ್ತು ಹೇಳಿ ಇಚ್ಛಿಸಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ನಾನು ನಮ್ಮ ಪಕ್ಷ ಬೇರೆ ಇರ್ಬೋದು, ಬಹುಶಃ ಅವ್ರು ಕೂಡ ಅಭಿವೃದ್ಧಿಗೆ ಪೂರಕ ಏನೆಲ್ಲ ಮಾಡಬೇಕಾದನ್ನು ಕೂಡ ಅವರು ಮಾಡ್ತಾ ಇರ್ತಾರೆ. ನಾವೇನು ಮಾಡ್ಬೇಕು ನಾವು ಕೂಡ ಅಭಿವೃದ್ಧಿ ಬೇಕಂತ ಮಾಡ್ತೀನಿ. ನಾನು ಯಾವಾಗ ಸತ್ಯ ಕೇಳ್ತೇನೆ, ಒಂದು MLA ಟಿಕೆಟ್ ಎತ್ತಲ್ಲ ಮಾರ ಅವ್ರ ಉಂಟು ಆಪನ ಹಾಲು ಅವ್ರು ತೂಕ ದಾದಾಪನ ತೂಕ ಅಂತ ಎಂತ ಮಾಡೋದು, ಅವ್ರ ಪಕ್ಷ ಟಿಕೆಟ್ ಕೊಡೋದಿಲ್ಲ ಅವರಿಗೆ. ಅದು ಈ ಸಲ ನಾನು ಮೊನ್ನೆ ಉಸ್ತುವಾರಿ ಸಚಿವರ ಮುಂದೆ ಹೇಳಿದೆ, ಈ ಸಲ ಕೈ ಬಿಡಬಾರ್ದು ಅಂತ ಹೇಳುವಂಥ ವಿಚಾರ ಕೂಡ ಹೇಳಿದ್ದೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲರ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡಿಕೊಂಡು ಮುಂದೆ ಹೋಗುವಂಥ ಅವಕಾಶ ಮಾಡುವ, ಇದನ್ನು ಮಾಧ್ಯಮದ ಪ್ರದೇಶವಾಗಿ ನಾವು ನಿರ್ಮಾಣ ಮಾಡುವ ಅಂತ ಹೇಳಿಕೊಳ್ತಾ ಬಹುಶಃ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕೆಲಸ ಮಾಡಿಕೊಂಡು ಈ ಪ್ರದೇಶದ ಗೌರವ ಕೆಲಸ ನಮ್ಮಿಂದ ಆಗಲಿ. ಶ್ರೀ ಗಣೇಶ್ ಅವರ ಅಣ್ಣನವರ ಒಂದು ವಿಶೇಷವಾದ ಆ ಒಂದು ನೇತೃತ್ವದಲ್ಲಿ ಎಲ್ಲರ ಸಹಕಾರ ಪಡೆದುಕೊಂಡು ಅತ್ಯುತ್ತಮವಾದ ಧಾರ್ಮಿಕ ಕೇಂದ್ರವಾಗಿದ್ದುಕೊಂಡು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮೂಟ ಬಂದು ದೊಡ್ಡ ಮಟ್ಟದ ಪವಿತ್ರವಾದ ಯಾತ್ರಾ ಕೇಂದ್ರವಾಗಿ ಪರಿವರ್ತನೆ ಆಗಲಿ ಅಂತ ಕೂಡ ನಾನು ಆಶಿಸಿಕೊಂಡು ನಿಮ್ಗೆಲ್ಲರೂ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಲ್ತಿನಾರೆ ಅರೆಗೆ ಯೂಟಿ ಕಾದರೆ ಶಾಲು ಬಾರದು ಈ ಸಂದರ್ಭದ ಗೌರವ ಮಲ್ಪಡ್ಕೊಂಡು ವಿನಂತಿ ಮಾಡ್ತಾರೆ. ಒಂಜಿ ಕಲಾವಿದೆ ಅದು ಅಂದ್ ಅರ್ಧ ಒಂಜಿ ಮಣ್ಣದ ಮುದ್ದೆ ಕೊರಂಡ ಐನು ಬೇತೆ ಒಂಜಿ ಕಲೆ ಅದು ತುಚ್ಪವನಂಚಿನ ವ್ಯಕ್ತಿ ಯಾರು ನಮ್ಮ ಗಂಗಾಧರ್. ಇನ್ನಿತ ಕಾರ್ಯಕ್ರಮ ಬಾರಿ ಚೌಕುಡೆ ಈ ಒಂಜಿ ಶ್ರದ್ಧೆಡು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಲ್ಪರೆ ಸಹಕಾರ ಕೊರ್ರಿ. ಯೂಟಿಕಾದ ರುಪುಡೆ ಸತೀಶಣ್ಣ ಪಾತ್ರ ಇದು ಬೊಕ್ಕರಿ ಪಿದಾಡರ್ ಪಡೆದು ವಿನಂತಿ ಮಲ್ದೊಂದು ಅಧ್ಯಕ್ಷನ ಪಾತ್ರ ಹಾಕಿರಿ ಗಾಣ ಈ ಸುರುಕಿ ಎಂಗಲು ಸತೀಶ್ ಕುಂಪಲ್ರಿಗೆ ಕೋರುವುದು. ಕುಲಗೋಸ್ಕರ ಶ್ರೀ ಕ್ಷೇತ್ರದ ವತಿಯಿಂದ ಶಿವಾಶ್ರಯ ಎಂಬ ಹೆಸರಿನಿಂದ ಬಸು ತಗ್ಗುದಾನವನ್ನು ಈಗಾಗಲೇ ಲೋಕಾರ್ಪಣೆಯನ್ನು ಜನತೆಗೆ ಮಾಡಿದ್ದಾರೆ. ಆ ಪ್ರಕಾರವಾಗಿ ಶಿವಾಶ್ರಯ ಎಂಬ ಬಸು ತಗ್ಗುದಾನವನ್ನು ಸಾರ್ವಜನಿಕರು ಶಿಸ್ತಿನಿಂದ ಗೌರವದಿಂದ ಶುಚಿತ್ವದೊಂದಿಗೆ ಇದನ್ನೆಲ್ಲರೂ ಉಪಯೋಗಿಸಬೇಕಾಗಿ ಕ್ಷೇತ್ರದ ಸರ್ವ ಸದಸ್ಯರು ಹಾಗೂ ಕ್ಷೇತ್ರದ ವತಿಯಿಂದ ನಾವು ಅವರನ್ನು ಬೇಡಿಕೊಳ್ಳುತ್ತೇವೆ. ಒಳ್ಳೆ ರೀತಿಯ ಆ ಬಸು ತಗ್ಗುದಾನದಲ್ಲಿ ಪರಮೇಶ್ವರನ ಅನುಗ್ರಹ ಸದಾ ಎಲ್ಲರಿಗೂ ಸಿಗಲೆಂದು ಪ್ರಾರ್ಥಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಪುನ ಜನಕ್ಕಳು ಭಾಳ ಕಡಿಮೆ ಉಂಟು. ನನ್ನ ಸ್ವಂತಗು ಹೊಡೆದು ಮಲ್ಪನಕ್ಕಳು ಜಿಂಜೊಲ್ಲೆ 75% ಸ್ವಂತಗು, 25% ಪುದರ್ಗೆ ಹೊಡೆದು ಕೊರ್ಪನಕ್ಕಳು. ಅಂಚಿನ ಒಂಜಿ ಕಾರ್ಯಕ್ರಮದ ಈ ಸನ್ನಿವೇಶಡು ಈ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಸಂಬಂಧಪಟ್ಟ ಆಯ್ತಾ ಆಚಾರ್ಯ ವರ್ಗದ ಕ್ಲೌಡು ಆ ಸಂಬಂಧಪಟ್ಟ ಪದಾಧಿಕಾರಿನ ಕ್ಲೌಡು ಭಾರಿ ಶ್ರಮ ಪಟ್ಟದು ಈ ಒಂಜಿ ಲೋಕಾರ್ಪಣೆ ಮಂತ್ರ ಶಿವಾಶ್ರಮ ಈ ಒಂಜಿ ಬಸು ತಂಗದಾನ ನಂಗೆ ಮಾತೆರೆಗಳ ಒಂಜಿ ಉಪಯೋಗ ಆಪಣಂಚಿನ ಒಂಜಿ ಎಡ್ಡ ಪುಣ್ಯದ ಕೆಲಸವನ್ನು ಈ ಕ್ಷೇತ್ರದ ಪದಾಧಿಕಾರಿಗಳು ಬಂತಾರೆ. ನಿಕ್ಲೆಗೆ ನಾನು ಪ್ರಥಮವಾದ ನನ್ನ ಹೃದಯಪೂರ್ವಕವಾಯಿನ ಅಭಿನಂದನೆ ಸಲ್ಲಿಸ. ಬಹುಶಃ ಇನಿ ಉದ್ಘಾಟನೆ ಆಂಡ್ ಎಲ್ಲೆಂದು ದ್ವೇ ರೀತಿ ದೀಪನ ಕೆಲಸ ನಮ್ಮ ಈ ಭಾಗದ ಜನಕ್ಕಳಿಗೆ ಸೇರ್ತೀನಿ. ಲೇಪನ್ನ ಈತಿಯಲ್ಲಿ ಒಂಜಿ ಕ್ಷೇತ್ರದಕ್ಕಳು ಈತೊಂಜಿ ಪವಿತ್ರವಾಯಿನ ಒಂಜಿ ಜಾಗ ಮಂತು ಕೊಡ್ತೀನಿ ನಮ್ಮ ಪುಣ್ಯ. ನಾವು ಮಾತೆಲ್ಲ ಈ ಊರ್ದಕ್ಕುಲ್ಲ ನೆರೆಕರ್ತಕ್ಕುಲ್ಲ ನನ್ನ ಈ ಬಸ್ ಸ್ಟ್ಯಾಂಡ್ ಪಂಡ್ ಒಟ್ಟಲಾಸಿ ಮೀಂದ ಮಾರ್ಕೆಟ್ ಮಲ್ಪರೆ ಪೋಚಿ ದಯಮಂತ್ ನಮ್ಮ ಮಾತೆಲ್ಲ ಒಂದು ನಮ್ಮ ಒಂಜಿ ಪವಿತ್ರ ಕ್ಷೇತ್ರದ ಒಂಜಿ ಜಾಗೆ ಸಾರ್ವಜನಿಕರಿಗೆ ಆಪನ ಐದು ನಮ್ಮ ಮಾತೆಲ್ಲ ಉರಿಪೋನ್ ಕಾಪಣದು ನಮ್ಮ ಪ್ರಾರ್ಥನೆ ಮಂತಂದು. ಬಹುಶಃ ಈ ದುರ್ಗಾ ಪರಮೇಶ್ವರ ಕ್ಷೇತ್ರಗಳು ನಂಕ್ಲೆಗಳ ಭಾಳ ನಿಕಟಪೂರ್ವ ಸಂಪರ್ಕ ದುಂಬುಡಿಂಚೆಲ್ಲ ಉಂಡು. ಎಂಕುಲ್ಲ ಒಂಜಿ ಕ್ಷೇತ್ರಡು ಕಿಂಚಿತ ಸೇವೆಯನ್ನು ಮಂತಂದಿಲ್ಲ ಅಂಚೆ ಅದು ಪುನಃ ರಡ್ಡಿ ಜನ ಅಪ್ಪೆಲ್ಲ ಆಶೀರ್ವಾದಡು ಆ ಕ್ಷೇತ್ರ ನಲ್ಲ ಎತ್ತರಗೂ ಬೆಳೆವಾಡು ನಮ್ಮ ಮಾತೆಲ್ಲ ಆ ಸಹಕಾರ ಆ ಅಪ್ಪನ ಕ್ಷೇತ್ರ ಉಪ್ಪಾಡು ಅವ್ರನ್ನ ಆಶೀರ್ವಾದ ನಂಗೆ ಮಾತೆರೆಗಳು ಉಪ್ಪಾಡು ಬಂದು ಮಾತೆರ ಅವಕಾಶ ಕೊರನ ಕ್ಷೇತ್ರ ದುರ್ಗಾ ಪರಮೇಶ್ವರದ ಆಡಳಿತ ಸಮಿತಿ ಸದಸ್ಯರನ್ನಾಗಲಾಗಲ್ಲ ಈ ಕಾರ್ಯಕ್ರಮ ನಾನು ಸುರುಕು ಪನೋಡ್ತಿರೋ ತತ್ಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆ ಮಂತ್ರಿಂಚಿನ ನಮ್ಮ ಕ್ಷೇತ್ರದ ಮಾಜಿ ಮಂತ್ರಿಲ್ಲ ಜನಪ್ರಿಯ ಶಾಸಕರಿಗಳ ಎನ್ನ ಅಭಿನಂದನೆ ಸಲ್ಲಿ ದೇವಣ್ಣ ನೀರು ಸುರುಕು ಸ್ವಾಗತ ಮಲ್ಪೋಡು ನಾನು ದಾನ ತತ್ತುಬೋಡು ಮಾಪ್ ಮಲ್ಪಡೆ ಪಂಡದೆ ಮಾತೆರೆಗಳ ಈ ವೇದಿಕೆಡ್ತಕ್ಕಲ ಎದುಡ್ತನಕ್ಲ ಅಭಿನಂದನೆ ಸಲ್ಲಿಸ್ತಾರೆ. ದುರ್ಗಾ ಪರಮೇಶ್ವರ ದೇವರನ್ನೇ ಭಕ್ತಿದ ಪ್ರಾರ್ಥನೆ ಮಲ್ತಂದು ಈ ಒಂಜಿ ಸಮಾಜಮುಖಿ ನಂಚಿನ ಎಡ್ಡ ಕೆಲಸದ ಈ ಒಂಜಿ ಉದ್ಘಾಟನಾ ಸಮಾರಂಭನ ರಸ್ತೆ ಅಗಲ ಆವಡು ಅಭಿವೃದ್ಧಿ ಆವಡು ಅಂತ ಪಂಡಾರು ಐಕ್ ಸಂಪೂರ್ಣವಾಯಿನ ಎಂಕ್ಲ
ಸಂಪೂರ್ಣವಾಯಿನ ಊರದ ಬಗ್ಗ ಎನ್ನಲ ವೈಯಕ್ತಿಕವಾದ ಸಂಪೂರ್ಣ ಸಾಕಾರ ದಯಪಂಡ ಕುಂಪಲ ಪನ್ಪುನ ಊರು ಏತ್ ಎಡ್ಡೆ ಅಂಡ್ ಐದೊಟ್ಟಿಗೆ ಆನೋರಿ ಇಪ್ಪು ಸತೀಶ್ ಕುಂಪಲ ಬಂಡದು ಅಂಚಾದ ಎಂಕ್ಲೆ ಊರದ ಮಿತ್ತು ಭಾರಿ ಅಭಿಮಾನ ಅಂಚಾದ ಎಂಕ್ಲ ಊರು ಅಭಿವೃದ್ಧಿ ಮಲ್ಪನೆಗೆ ಮಾತೆಲ್ಲ ಸಹಕಾರ ಕೊಡ್ತಾರೆ ಈರ್ಲ ಸಹಕಾರ ಕೊಡ್ತಾರೆ ಇವರಿಗೆ ತುಂಬ ಹೃದಯದ ಧನ್ಯವಾದ ಸಲ್ಸ ಒಂದು ಯುಟಿಕಾದರಿಗೆ ಅಂಚನೆ ದುಂಬಾಗಿ ಏನೋ MLA ಹೊಡೋದು ಅಂತಾರೆ ಅಂಚಾದ ಈರು ಉಂತಾರೆ ಬಲ್ಲಿ ಮಾತ್ರ ಎನ್ನ ಎದುರುಡು ಈರು ಹೂವಾಲ್ ಒಂದು ವೀಕ್ ಕ್ಯಾಂಡಿಡೇಟ್ ಪಾಡ್ಲಿ ಈರು ಎಂಕೆ ಪರವಾದ ಎನ್ನ ಪರವಾದ ಪ್ರಚಾರ ಮಲ್ಪಲೆ ಖಂಡಿತವಾದಿ ಅನ್ ಗೆಂದಿದೆ ಈರು ಪನ್ನ ಲೆಕ್ಕನೆ ಈ ಊರುಡು ಬೋಡಿತ್ತಿನಾಥ ಅಭಿವೃದ್ಧಿ ಕೆಲಸ ಮಲ್ಪಗ ಪನೊಂದು ನಮ್ಮ ಹಿರಿಯರು ನಮ್ಮ ಈಶ್ವರುಲೇರು ಆರು ನೆರಂಡಾಲ ಪ್ರವೀಣ ನಂಗೆ ಆಶೀರ್ವಾದ ಇತ್ತಿನ ಲೆಕ್ಕ ಯಾಪಲ ಸರ್ಟಿಫಿಕೇಟ್ ಇತ್ತಿನ ಲೆಕ್ಕ ಅಂಚಿತ್ತಿನ ಒಂಜಿ ನಂಗೆ ಮಾದರಿಗಳ ಯಾಪಲ ನಿತ್ಯ ನಿರಂತರವಾದ ಅಂಚಿನ ಹಿರಿಯರು ಈಶ್ವರುಲಾಲ್ರು ನಮ್ಮ ಗಣೇಶ್ ಕೊಲ್ಲಿಯ ಎನ ಕಡೆ ಪಂಡಾನ ಗಣೇಶನೊಟ್ಟಿಗೆ ಈಶ್ವರ ಉಂಟು ತೊಂದರೆ ಇಜ್ಜಿನ್ ಅಂಚನೆ ದೀಪಕ್ ಪಿಲಾರ್ ಆಮೇಲೆ ದೀಪದ ಲೆಕ್ಕರ್ಲೇರು ದೀಪಕ್ ಪಿಲಾರ್ ಉಳ್ಳೇರು ಅಂಚನೆ ಎಂಗ್ಲ ಮೋಹನ್ ಶೆಟ್ರು ನಮ್ಮ ಪುರುಷೋತ್ತಮ್ ಶೆಟ್ರು ಅಂಚನೆ ಶ್ರೀಧರ್ ಆಳ್ವೇರು ಆತ್ಮೀಯರು ಅಂಚನೆ ಭಟ್ರುಲ್ಲೇರು ಅಂಚನೆ ನಮ್ಮ ಮಾತನಲ್ಲಿ ಹಿರಿಯರ ಅಂಚಿನ ನಮ್ಮ ದೇವಸ್ಥಾನದ ಹಿರಿಯರುಲ್ಲೇರು ಅಂಚನೆ ಎದುರುಡು ನಾನು ಈ ಸಂದರ್ಭದ ಮಾತ್ರ ಉಲ್ಲೇಖ ಮಲ್ಪರೆ ಆಪನ್ ಈ ಜಾಗಡ್ ಅನ್ವರ್ ಸಾಹೇಬರು ಎಂಕ್ಲೆಗೆ ಈ ಭಾಗಡಿತ್ತಿನ ಒಂಜಿ ಅಂಗಡಿದಾರೆ ಮೊಹಮ್ಮದಕ್ಕ ಈ ಭಾಗಡಿತ್ತಿನ ಒಂಜಿ ಅಂಗಡಿದಾರೆ ಎಂಕ್ಲೆಗೆ ತುಂಬ ಅಂಗಡಿ ಇತ್ತೀನಿ ಮುಕ್ಕಲನೆ ಈ ಊರುಡಿ ಅಂಗಡಿ ಇತ್ತೀನಿ ಎರಡು ಜನ ಒಂಜಿ ಅನ್ವರ್ ಸಾಹೇಬರ್ನ ಅವಳ ಸಾಲ ಕೊನಾಯರು ಎಂಕ್ಲೆಗೆ ಇತ್ತಿನ ಅಂಗಡಿಲು ಅದ್ರ ಪಕ್ಕ ಇತ್ತ ಮಸ್ತ್ ಪೂರ ಅಂಗಡಿ ಅಭಿವೃದ್ಧಿ ಅನ್ ಅಂಚನೆ ಬಿಲ್ಲವ ಸಂಘದ ಅಧ್ಯಕ್ಷರು ವೇಣುಗೋಪಾಲ್ ಉಲ್ಲೇರು ಎಂಕ್ಲೆಗೆ ಮಾತೆರೆಗ್ಲ ಈ ಊರುಡು ದಾದಾನ್ಲ ಲೆತ್ತದ ಕೆಬಿ ಪಾತ್ರ ಪಂಡದ ಇದ್ದುನ ಅಂಚಿನ ಸತೀಶ್ ಉಳ್ಳಾಲ್ ಎಂಕ್ಲೊಟ್ಟಿಗೆ ಮಧುವನ್ನೇರು ನಮ್ಮ ಈಶ್ವರ್ ಉಳ್ಳಾಲುಲ್ಲೇರು ನನ್ನ ಆತ್ಮೀಯರು ರಮೇಶ್ ಅನ್ನೇರು ಸಾಜಿದ್ ಉಲ್ಲೇರು ಈಮೇಟ್ ನಮ್ಮ ರುಕ್ಮಯನ್ನೇ ವಿಶಾಲ್ ಗಂಗಾಧರನೆ ವೆಂಕಟೇಶ್ ಕುಂಪಲ ಜಗದೀಶ್ ಆಚಾರ್ಯ ಮಸ್ತ್ ಜನ ಆತ್ಮೀಯ ಬಂಧುರು ಈ ಒಂದು ಕಾರ್ಯಕ್ರಮದಲ್ಲೇರು ಯಾಕಡೆ ಪ್ರವೀಣೆ ಬಂಡೆ ಈ ಬಸ್ ಸ್ಟ್ಯಾಂಡ್ ಬಾರಿ ಅತ್ಯಂತ ಸುಸಜ್ಜಿತವಾದ ಮಲ್ದೇರು ಅದೇ ಬಂಡ್ರೆ ಯಾನು ಎಂಕ್ಲು ಕುಂಪಲ ಶಾಲೆದಲ್ಪ ಬಸ್ ಸ್ಟ್ಯಾಂಡ್ ಮುರಣಿ ನೆರಳು ಒಂದು ಮಲ್ದನು ಮಲ್ತದ ಪ್ರವೀಣೆ ದಾದ ಬಂಡೆ ಕುಜು ಬೆರಡ ಗಂಗಾಧರಡ ಕೊರ್ಲೆ ಏನು ಬರೆಯಾರ ಅಂಚ ಅರೇಗ ಕೊರುಂಡು ದುಮ್ರಾಣಿ ಮುಟ್ಟಲ್ಲ ಪೇಂಟ್ ವಾಮೇಟಿ ಹೋಗ್ನು ವಾಮೇಟಿ ಬರ್ಪುಣು ಗೊತ್ತಾಪಿಜು ದಯಬಂಡ ಮೇರಿ ಎಂಚಿನ ಮಲ್ಪೇರಿನ ಎಂಗ್ಲೆಗೆ ಅರ್ಥ ಹೊಂದಿದ್ದಾನೆ ನನ್ನ ಮನದನಿ ಅತ್ಯಂತ ಸುಸಜ್ಜಿತವಾದ ಬಾರಿ ಶೋಕುಡು ಬರೆದು ಲೋಕಾರ್ಪಣೆ ಮಲ್ಪರೆ ಬುಡ್ದುಕೊರ್ನ ಅಂಚಿನ ಗಂಗಾಧರ್ ಈ ಬಸ್ ಸ್ಟ್ಯಾಂಡ್ ಎಲ್ಲ ಅತ್ಯಂತ ಅರ್ಣನೆ ಮಂಡೆ ಅದು ಪೂರ ಪಿರೌಡ್ ಬರೀತಿನ ಆಮೇಟ್ ನೇಟ್ ಪೂರ ಅಂಚ ಅದು ಆರು ದುಂಬುಡ್ದೆ ಒಂಜಿ ಕಲಾವಿದೆಲ ಬಕ್ಕ ಇಂಚಿತ್ತಿನ ಒಂಜಿ ಸಾಮಾಜಿಕ ಕೆಲಸ ಮಲ್ಪನ ಅಂಚಿನ ಎಡ್ಡೆ ಗುಣ ಅರೆಗುಂಡು ಈ ಸಂದರ್ಭದ ಅರೆಗಿಲ ಅತ್ಯಂತ ಹೃದಯಪೂರ್ವಕವಾಗಿ ನಂಚಿನ ಅಭಿನಂದನೆ ಸಲ್ಲಿಸ ಒಂದು ಭಟ್ರು ನಿಜವಾದ ದೇವಸ್ಥಾನದ ದೇವರನ ಕಾರ್ಯ ಧಾರ್ಮಿಕ ಕೆಲಸ ನನೊಂಜಿ ಬೊಕ್ಕೊಂಜಿ ಮಲ್ತಂದು ಅರೆಗಿತ್ತುದೋಲಿ ಆಂಡ ಅರ್ನ ಮನಸ್ಸುಡು ಇಂಚಿತ್ತಿನ ಒಂಜಿ ಈ ಕುಂಪಲ ಬೈಪಾಸ್ ಈಮೇತ ಮೈಟ್ ನಿಜವಾದ ಎಂಕ ಎನ್ನ ಮನಸ್ಸುಡ್ಲ ಒಂಜಿ ಇತ್ತಂದು ಈಮೇಟ್ ಒಂಜಿ ಬಸ್ ಸ್ಟ್ಯಾಂಡ್ ಆವಡು ಎಂಕ್ಲು ಮಲ್ಪುನಿಂದ ಆಲೋಚನೆ ಎಲ್ಲ ಮಲ್ತಿತ್ತ ಸಡನ್ ಒಂಜಿ ದಿನ ಕಾಂಡ ಬತ್ತ ಬಂಡೇರ ಅವ್ಲು ಬಸ್ ಸ್ಟ್ಯಾಂಡ್ ಮಲ್ಪ ಕಾಂ ಪಂಡೇನ ಈರ್ ಮಂತನ ತಾನೆ ಎಂಕುಲ್ ಮಂತನ ತಾನೆ ಏರ್ ಮಂತನ ತಾನೆ ಬಸ್ ಸ್ಟ್ಯಾಂಡ್ ಅವ್ಲು ಜನಕ್ಲೆಗೆ ಬೋಡಿತೀನಿ ಎಂಗ ಬಾರಿ ಖುಷಿ ಆಂಡ ಬಾರಿ ಶೋಕದ ಒಂಜಿ ಬಸ್ ಸ್ಟ್ಯಾಂಡ್ ಈಮೇತ ಮೈಟ್ ಬೋಡಿತ್ತನ ಇನ್ ಮಲ್ದೇರು ನಿಜವಾದ ಭಟ್ರನ ಇಂಚಿನ ಒಂಜಿ ವಿಶಾಲವಾದ ಇಂಚಿನ ಮನಸ್ಸಿಗೆ ಇಂಚಿನ ಒಂಜಿ ಸಾಮಾಜಿಕ ಕೆಲಸ ಮಲ್ಪನೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದ ಇಂಚಿನ ಅಭಿನಂದನೆ ಸಲ್ಲಿಸಾವೆ ಬಾಲಕೃಷ್ಣ ಮಂದಿರದ ಆವಡು ಕುಂಪಲದ ಒವೇ ರೀತಿಯ ಕೆಲಸ ಕಾರ್ಯ ಆವಡು ಹತ್ತುನಾಡ ಕಟೀಲ್ ಆವಡು ಹತ್ತುನಾಡ ಒಲ್ತ ಮಲಮಲ್ಲ ದೇವಸ್ಥಾನದ ಹೊರೆ ಕಾಣಿಕೆ ಬಂದಾಗಲ ಅಲ್ಪ ಪ್ರಮುಖವಾದ ಭಟ್ರು ಎಂಗ್ಲೆಗೆ ಸಂಪೂರ್ಣವಾದ ಸಹಕಾರ ಕೊರ್ಬೇರು ನಾವು ಹೊರೆ ಕಾಣಿಕೆ ನಮ್ಮ ಒಟ್ಟಿಗೆ ಪೂರ ಸೇರ್ದು ಕುಂಪಲದ ಒಟ್ಟಿಗೆ ಮಲ್ಪಗಾನ್ ಪ್ರತಿ ಒಂಜಿ ಕೆಲಸಲೆಲ್ಲ ಕುಂಪಲದ ಭಾಗದ ಸಂಘಟನೆದ ಕ್ಲಿಯರ್ ಯುಟಿಕಾದ್ರೆ MLA ಪನ್ಲೆಗನೆ ಎಂಗ್ಲ ಊರ್ದ ಸಂಘಟನೆ ಅತ್ಯಂತ ಸಂಘಟಿತವಾದ ಊರ್ದ ಅಭಿವೃದ್ಧಿಗೋಸ್ಕರ ಮಾತೆಲ್ಲ ಸಹಕಾರ ಕೊರ್ಪುನಿರ್ದಾತ್ರ ಇನಿ ಉಳ್ಳಾಲದ ಭಾಗದ ಕುಂಪಲ ಅತ್ಯಂತ ಯಶಸ್ವಿಯಾದ ಅಭಿವೃದ್ಧಿಗೆ ಆರೆಗೆ ಕಾರಣ ಆತನನ್ನು ಈ ಸಂದರ್ಭದ ಪನಿಯರ ಇಚ್ಛಿಸುವೆ ಈ ಸಂದರ್ಭದ ನನೊಂಜಿ ಇರ್ನ ಗಮನಕ್ಕೆ ಕನಪುನು ಎಂಗ್ಲ ಊರಿಗೂ ಕೊರೋನಾದ ಸಂದರ್ಭದ ಪೂರ ಬಸ್ ಉಂಟು ಪ್ರೈವೇಟ್ ದಾಗ್ಲು ಬರ್ರೇನೆ ಕೇಂಜರ್ ಗಣಿಸರೆ ಇರ್ಲ ಬಸ್ ತಾರದ ಇತ್ತೆಜ್ಜಿ ದುಮ್ಮು ಬಸ್ ಇತ್ತು ನರೆಗ್ಲ ಬಸ್ ದಾಗ್ಲು ಏರ್ಲ ಕೇಂಜರ್ ಗೌರ್ಮೆಂಟ್ ಬಸ್ ಹೋದು ಪಾತಿರ್ದು ಗೌರ್ಮೆಂಟ್ ಬಸ್ ಮೂಲ ಬತ್ತದಾನಾಗ ಪ್ರೈವೇಟ್ ಬಸ್ ದಾಗ್ಲು ಪೂರ ಲಾಗೆರ ಸುರ್ಮಲ್ತೇರು ನಿಕ್ಲು ಎಂಕ್ಲೇನೆ ಪ್ರೈವೇಟ್ ಬಸ್ ದಾಗ್ಲೇನು ಪೂರ ಲಗಡೆದೆತ್ತಾರೆ ಪೂರ ಗೌರ್ಮೆಂಟ್ ಪಾಂಡ ಎಂಕ್ಲಿಂಚ ಬದುಕು ನೀನು ಇತ್ತೆ ಪೂರ ಬಸ್ ದಾಗ್ಲ ಬತ್ತೇರು ಗೌರ್ಮೆಂಟ್ಗೆ ಆತ ತಾಕತ್ತು ಒಂಜಿ ಗೌರ್ಮೆಂಟ್ ಬಸ್ ಬತ್ತೆಟ್ಟಿಗೆ ಪ್ರೈವೇಟ್ ದಾಗ್ಲು ಪೂರ ಒಯ್ದೇರು ಎಂಗ ಬಾರಿ ಸಂತೋಷ ಅಂಡ್ ವಿಶೇಷವಾದ ಆ ಗೌರ್ಮೆಂಟ್ ಬಸ್ ಬರ್ಪು ನೀಡ್ದಾತ್ರ ಐಟ್ ಮಸ್ತ್ ಸವಲತ್ತುಲ ಜನಕ್ಲೆಗೆ ತಿಕ್ಕೊಂಡು ಅಂಚಾದ ನನಾತು ಹೆಚ್ಚು ಸವಲತ್ತುಲು ನಮ್ಮ ಊರಿಗೆ ಬರಡು ಈ ಸಂದರ್ಭದ ನನೊಂಜಿ ಇರ್ನ ಗಮನಡು
ಉಪ್ಪು ಈರ ಪಂಡಿಜಾರದನ ಗೊತ್ತಿಜ್ಜಿ ಈ ಕುಂಪಲ ಇಡೀ ಮುಲ್ತುರ್ದು ಬತ್ತ ನಡೆ ಮುಟ್ಟ ಬಾರಿ ಮಲ್ಲ ಜನಸಂಖ್ಯೆ ಉಪ್ಪುನಂಚಿನ ಈ ಕುಂಪಲ ಪ್ರದೇಶಕ್ಕೆ KSRTC ಬಸ್ ಉಂತೋಡು ಪಂಡದು ಭಾರಿ ಜನಗಳನ್ನ ಬೇಡಿಕೆ ಇರ್ತದೆ ಅವು ಅಧಿಕೃತವಾದ ಕುಂಪಲದ ಈ ಬಸ್ ಸ್ಟ್ಯಾಂಡ್ ಲೋಕಾರ್ಪಣೆ ಆಯ್ನ ಮನದ ಎಲ್ಲೆಡ್ದು ಬಕ್ಕ ಪೂರ್ತಿ ಯಾನು ಈರ್ಲ ಫಲ್ಲೆ ಟ್ರಾಫಿಕ್ ಫಲ್ಲೆ KSRTC ಬಸ್ಸುಲು ಮುಲ್ಪ ನಿರಂತರವಾದ ಸರ್ಕಾರಿ KSRTC ಬಸ್ಸುಲು ಪೂರ ಉಂತೋಡ್ ನೆಟ್ಟೆ ಬಸ್ ಸ್ಟಾಪ್ ಓಪನು ಅವು ನಂಗೆ ಸರ್ಕಾರ ಕೊರ್ನಾಂಚಿನ KSRTC ಕೊರ್ನಾಂಚಿನ ಮಲ್ಲ ಕೊಡುಗೆ ಈ ಸಂದರ್ಭ ಪನ್ನೀರ ಹೆಚ್ಚಿಸುವೆ ನಂಗೆ ಈ ಭಾಗಡ KSRTC ಬಸ್ಸು ಈ ಮೇಟ್ಲು ಒಂತೋಡು ಆ ಮೇಟ್ಲು ಒಂತೋಡು ಬೋನಗಲ್ ಒಂತೋಡು ಬನ್ನಗಲ್ ಒಂತೋಡು ನಂಗೆ ಮಸ್ತ್ ಅನುಕೂಲ ಆಪನು ಒಟ್ಟು ನಮ್ಮ ಊರದ ಅಭಿವೃದ್ಧಿ ಕೆಲಸಲೆಡೆ ಅವಳು ಕುಂಪಲದ ಬಗಂಬಿಲಾಡೆ ಒಂಜಿ ಸಾರ್ವಜನಿಕ ಹಿಂದೂ ರುದ್ರ ಭೂಮಿ ಆಪನು ಐಕಲ ನಮ್ಮ ಸನ್ಮಾನ್ಯ ಶಾಸಕರ ಸಹಕಾರ ಕೊಡ್ತೇವೆ ಯಾನ್ ಇತ್ತ ಎರಡ ಪಂಡನು ಇರೇನು ಬುಡ್ತದಾಲ ಯಾನ್ ಇಜ್ಜಿ ಎಂಗ್ಲೆಗ್ ಅಂಚಿನದಲ್ಲ ದಾಲ ಜೀರೆ ಇತ್ತದ ಆ ಸಾರ್ವಜನಿಕ ಹಿಂದೂ ರುದ್ರ ಭೂಮಿನ ಉದ್ಘಾಟನೆ ಮಲ್ಪನ ಕೆಲಸ ಎಂಕಲ್ ಪೂರ ಸೇರ್ದು ಮಲ್ಪ ಅವ್ ನಂಗೆ ಮಾತಿರಗಳ ಬೋಡು ಮಸ್ತ್ ಜನ ಎಂಚ ಯೋಚನೆ ಅಲ್ಪೇರ್ ಬಂಡ ಕೋಟಿ ಇಲ್ಲಿ ಕಟ್ಟಿನ ಯೋಚನೆ ಪೂರ ಎಲ್ಲ ಮಲ್ಪೇರ ಅಂಡ ಆ ಲಾಸ್ಟ್ಗೆ ಆಗ ಸ್ಮಶಾನಕ್ಕೆ ಬೋಡು ಅವೇ ಎಡ್ಡ ರೀತಿ ರಾವಡು ಅದಕ್ಕೋಸ್ಕರ ನಿಖುಲ ಮಾತ ಸಹಕಾರ ಕೊಡ್ಲೆ ಒಟ್ಟು ಇಂಚಿತ್ತಿನ ಒಂಜಿ ಬಸ್ಸು ತಂಗುದಾನ ಮಲ್ಪನ ಮುಖಾಂತರ ಈ ಭಾಗದ ಕುಂಪಲ ಈ ಪರಿಸರದ ಜನಗಳಿಗೆ ಇಂಚಿತ್ತಿನ ಒಂದು ಎಡ್ಡ ಅನುಕೂಲನೆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಮುಖಾಂತರ ನಮ್ಮ ಶಂಕರ್ ಭಟ್ರನ ನೇತೃತ್ವಡು ಅಕ್ಲ ಕುಟುಂಬದಕ್ಕೂ ಐಟುಪ್ಪನ ಮಾತ ಸದಸ್ಯರನ್ನಕ್ಕೂ ಕೂಡಿದು ಮಲ್ತದು ಕೊಡ್ತೇವೆ ಏಕೆ ಯಾನ ಕೇಂದ್ರ ಮಂದಿರದ ದಾಲ ಸಹಕಾರ ಕೊರೋಡ ಐಕ್ ಆರು ಫಂಡೇರಿ ಒಂಜಿ ರೂಪಾಯಿ ಬರ್ಚಿ ಪೂರ್ತಿ ಎಂಕ್ಲು ದೀಪಕರ ಆರು ಫಂಡೇರಿ ಪೂರ್ತಿ ದೇವಸ್ಥಾನದೇ ಪೂರ್ಣ ಪ್ರಮಾಣದ ಮಲ್ಪ ಅಂತ ಬಂದೇರಿ ಅರ್ನ ವಿಶಾಲವಾದ ನಂಚಿನ ಈ ಒಂಜಿ ಸಾಮಾಜಿಕ ಕಳಕಳಿಗಾರಿಗೆ ಪಿರೋರ್ ಅಭಿನಂದನೆ ಸಲ್ಲಿಸೋದನ್ನ ಪಾತ್ರ ಒಟ್ಟಾದ ಕೆಲಸ ಮಾಡ್ತದೆ ಈ ಊರನ್ನು ಅಭಿವೃದ್ಧಿ ಮಲ್ಪಾಗ ಬಂತು ನಚನ ಕೆಬಿ ಪಾತ್ರ ನಚನ ಶ್ರೀ ಸತೀಶ್ ಕುಂಪಲ್ಗಳಿಗೆ ಉದ್ಘಾಟನೆ ಬಂತು ಈ ಕಾರ್ಯಕ್ರಮದ ಮಸ್ತ್ ಕೆಲಸ ಇತ್ತಲ್ಲ ಇನ್ನ ಬಿಡನ ಶ್ರೀ UT ಖಾದರ್ಗೆ ಮಾಜಿ ಸಚಿವರು ಶಾಸಕರು ನಮ್ಮ ಊರದ ನಮ್ಮ ಕ್ಷೇತ್ರದ ಶಾಸಕರಿಗೆ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪರದು ನಿಖಲ ಮಾತಿರಲ್ಲ ಪರವಾದ ಉಡ್ಡಲ್ದಿಂಜಿ ಸೊಲ್ಮೇಲಿನ ಸಂಧಾನವಿಲ್ಲ ಅಂಚನೆ ಈ ಕಾರ್ಯಕ್ರಮದ ಸಮಾರಂಭದ ಗುರುಕಾರ್ಮಿನ ದೇವಸ್ಥಾನದ ಪರವಾದ ನಿಖಲ ಮಾತಿರಲ್ ಪರವಾದ ಉಡ್ಡಲ್ದಿಂಜಿ ಸೊಲ್ಮೇರು ಉಳ್ಳಾಲ್ ರೇಗ್ಲ ಸೊಲ್ಮೇಲಿನ ಸಂಧಾನವಿಲ್ಲ ಮೋಹನ್ ಶೆಟ್ ರೇಗ್ಲ ಸೊಲ್ಮೇಲಿನ ಸಂಧಾನ ಇದರ ಆಳ್ವರೇಗಲ ಅವೆಲ್ಲಕನೆ ಭವಾನಿ ಈ ಕಾರ್ಯಕ್ರಮದ ಭವಾನಿ ಶಂಕರ್ ಶಾಂತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಮೆರೆಗ್ಲ ಉಡಲ್ದಿಂಜಿ ಸೊಲ್ಮೇಲಿನ ಸಂಧಾನ ಈತ ಪೊರ್ತು ನಿರೇಲ್ದೊಟ್ಟಿಗೆ ಬಾಜಿಲ್ಡ್ ಬತ್ತನಗಳಿಗೆ ನೀರ್ದ ವ್ಯವಸ್ಥೆ ಎಲ್ಲ ಈ ಬಸ್ ಸ್ಟ್ಯಾಂಡ್ ನಿರಂತರವಾದ